ವಿಷಕಾರಿ ನಾಗರ ಹಾವುಗಳೊಂದಿಗೆ ಯುವಕ ಸ್ಟಂಟ್ ಮಾಡಲು ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ಸಿರಸಿಯಲ್ಲಿ ನಡೆದಿದ್ದು, ಯುವಕನನ್ನ ಕರ್ನಾಟಕದ ಸಿರಸಿಯವನಾದ ಮಾಜ್ ಸೈಯದ್ ಎಂದು ಗುರುತಿಸಲಾಗಿದೆ. ವಿಡಿಯೋದಲ್ಲಿ ಸೈಯದ್ 3 ಬಾರಿ ವಿಷಕಾರಿ ನಾಗರ ಹಾವುಗಳೊಂದಿಗೆ ಸ್ಟಂಟ್ ಮಾಡಲು ಮುಂದಾಗಿದ್ದಾನೆ. ಹಾವಿನ ಬಾಲವನ್ನ ಹಿಡಿದು ಎಳೆಯುತ್ತಾ ಹೆಡೆ ಎತ್ತಿ ನಿಂತಿದ್ದಂತಹ ಹಾವುಗಳ ಗಮನವನ್ನು ಸೆಳೆಯಲು ಮುಂದಾಗಿದ್ದಾನೆ. ಈ ವೇಳೆ ಕ್ಷಣ ಮಾತ್ರದಲ್ಲಿ ಯುವಕನ ಎಡಭಾಗದಲ್ಲಿದ್ದಂತಹ ಹಾವು ದಾಳಿಯನ್ನ ಮಾಡಿ ಆತನ ಮೊಣಕಾಲಿಗೆ ಕಚ್ಚಿದೆ. ಇದರಿಂದಾಗಿ ಸದ್ಯ ಸೈಯದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. मन कर